ಪೊಲೀಸ್ ಕರ್ತವ್ಯ ಅಂದಮೇಲೆ ಕೆಲಸ ಹೆಚ್ಚಾಗಿರುತ್ತೆ. ಈ ನಡುವೆ ಸಿಬ್ಬಂದಿ ಆರೋಗ್ಯ ಕಾಪಾಡಿಕೊಂಡು ಕರ್ತವ್ಯವನ್ನು ನಿರ್ವಹಿಸಿ ಅಂತ ಪುತ್ತೂರು ಉಪವಿಭಾಗದ ಎಎಸ್ಪಿ ಲಖನ್ ಸಿಂಗ್ ಯಾದವ್ ಹೇಳಿದರು. ಸಂಚಾರ ಪೊಲೀಸ್ ಠಾಣೆಯಲ್ಲಿ ಎಸ್ಐ ಆಗಿದ್ದು ಮೈಸೂರು ಜಿಲ್ಲೆಗೆ ವರ್ಗಾವಣೆಗೊಂಡ ಚೆಲುವಯ್ಯ, ಕಡಪ ಠಾಣೆಗೆ ವರ್ಗಾವಣೆಗೊಂಡ ವಿಠ್ಠಲ ಜೋಗಣ್ಣ, ಪದೋನ್ನತಿ ಹೊಂದಿ ಗ್ರಾಮಾಂತರ ಠಾಣೆಗೆ ವರ್ಗಾವಣೆಗೊಂಡ ಜಗನ್ನಾಥ್ ಅವರಿಗೆ ಇಲ್ಲಿನ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಭವನದಲ್ಲಿ ನಡೆದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ವರ್ಗಾವಣೆಗೊಂಡ ಮೂವರನ್ನ ಸನ್ಮಾನಿಸಿ ಅವರು ಮಾತನಾಡಿದರು. ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯದ ಜೊತೆಗೆ ಜವಾಬ್ದಾರಿ ಇದೆ, ಅದನ್ನು ನಿಭಾಯಿಸುವ ವೇಳೆ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ ಅಂತ ಹೇಳಿದರು. Some women will miss you and they will miss you. And health, take care of your health also. Or police department or very overburdened. Kelsa ಸ್ವಲ್ಪ ಜಾಸ್ತಿ ಇದೆ ನಮಗೆ. So do take care of your health good and yes, of course, of your family. And I say all the best to your family, to you and all other police personnel, and enjoy this evening. ಈ ಸಂದರ್ಭದಲ್ಲಿ ವರ್ಗಾವಣೆಗೊಂಡ ಪೊಲೀಸರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಇಲ್ಲಿಯ ಒಂದು ಸಾರ್ವಜನಿಕರ ನಡೆನುಡಿ, ಇಲ್ಲಿಯ ಭೌಗೋಳಿಕ ಸನ್ನಿವೇಶ, ಇಲ್ಲಿಯ ಪತ್ರಕರ್ತ ಮಿತ್ರರು, ಸುದ್ದಿವಾಹಿನಿಗಳು ಹಾಗೂ ಹಲವಾರು ವಿವಿಧ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳು ಒಬ್ಬರಿಗೊಬ್ಬರು ಪ್ರೋತ್ಸಾಹ ಮತ್ತು ಒಬ್ಬೊಬ್ಬರಿಗೆ ಮಾರ್ಗದರ್ಶನ ನೀಡಿ ಯಾವುದೇ ಇಲಾಖೆ ಬಂದು ಆರ್ಟಿಒ ಆಫೀಸ್ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಇಲಾಖೆಯೂ ಕೂಡ ಅವರ ಏನು ವಿಚಾರ ನಮ್ಮ ವಿಚಾರ ನಾವು ತಗೊಂಡು ಏನು ಆವಾಗ ಕೆಲವು ಜಿಲ್ಲೆಯಲ್ಲಿ ನನ್ನ ಪೊಲೀಸ್ಗೆ ನಾನೇ ದೊಡ್ಡವರು, ಅವರ ಅಧಿಕಾರಿಗಳು ಅವರೇ ದೊಡ್ಡವರು ಅಂತ ಇರ್ತಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಪುತ್ತೂರಿನಲ್ಲಿ ಪ್ರತಿಯೊಂದು ಇಲಾಖೆಯೂ ಕೂಡ ಬಹಳ ಹೊಂದಾಣಿಕೆಯಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ನಾನು ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಎಎಸ್ಐ ಆಗಿ ಮತ್ತೆ PSI ಆಗಿ ನಂತರ ಪುತ್ತೂರು ಸಂಚಾರ ಠಾಣೆಯಲ್ಲಿ ಸುಮಾರು 10 ತಿಂಗಳ ಹಿಂದೆ ನವೆಂಬರ್ 2019ನೇ ವರ್ಷದಲ್ಲಿ ಕರ್ತವ್ಯ ಸ್ಪರ್ಧೆ ಮಾಡಿಕೊಂಡೆ. ಈ ಸಂದರ್ಭದಲ್ಲಿ ಪುತ್ತೂರು ನಗರ ಪೊಲೀಸ್ ಠಾಣೆಯ ನಿರೀಕ್ಷಕ ತಿಮ್ಮಪ್ಪ ನಾಯ್ಕ್, ಮಹಿಳಾ ಪೊಲೀಸ್ ಠಾಣೆಯ ನಿರೀಕ್ಷಕ ಕುಸುಮಾಧರ್, ಎಸ್ಐ ಜಂಬುರಾಜ್ ಮಹಾಜನ್, ಎಎಸ್ಐ ಸುರೇಶ್ ಶರ್ಮಾ, ಹೆಡ್ ಕಾನ್ಸ್ಟೇಬಲ್ ಸ್ಕರಿಯಾ ಮತ್ತಿತರರು ಉಪಸ್ಥಿತರಿದ್ದರು.